ಕೋಸ್ಟಲ್ ವುಡ್ ನಲ್ಲಿ ಇದೀಗ ಸಖತ್ ಸದ್ದು ಮಾಡ್ತಾ ಇರೋ ಚಿತ್ರಗಳಲ್ಲಿ ರಡ್ಡು ಎಕ್ರೆನೂ ಒಂದಲ್ಲ ಒಂದು ಹೊಸ ಆವಿಷ್ಕಾರಗಳ ಮೂಲಕ ಕೋಸ್ಟಲ್ ವುಡ್ ನಲ್ಲಿ ಸಖತ್ ಸದ್ದು ಹಾಗೆ ಸುದ್ದಿ ಮಾಡ್ತಾ ಬಂದಿರೋ ರಡ್ಡು ಎಕ್ರೆ ಇದೀಗ ಮತ್ತೊಂದು ಸುದ್ದಿಯನ್ನು ಹೊರಹಾಕಿದೆ. ಅದು ಅಫಿಷಿಯಲ್ ಆಗಿ. ಇದಕ್ಕೆ ಸಾಕ್ಷಿ ಎಂಬಂತೆ ಚಿತ್ರತಂಡ ಪೋಸ್ಟರ್ ಒಂದನ್ನು ರಿವೀಲ್ ಮಾಡಿದೆ. ಎಸ್, ಈ ಪೋಸ್ಟರ್ ಅನ್ನೊಮ್ಮೆ ಸರಿಯಾಗಿ ನೋಡಿ. ಯಾವುದೋ ಪರಭಾಷೆ ಚಿತ್ರದ ಪೋಸ್ಟರ್ ಅಲ್ಲ, ನಮ್ಮದೇ ತುಳು ಚಿತ್ರದ ಪೋಸ್ಟರ್ ಇದು. ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲದಂತೆ ತಯಾರಾದ ಪೋಸ್ಟರ್ ಅನ್ನು ನೋಡ್ತಾ ಇದ್ರೆ ಇನ್ನು ಚಿತ್ರ ಯಾವ ರೀತಿ ಮೂಡಿ ಬಂದಿರಬೇಡ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಸಹಜ. ಅದೇನೇ ಇರ್ಲಿ, ವಿಚಾರ ಇದಲ್ಲ. ಪೋಸ್ಟರ್ ನಲ್ಲಿರೋ ಸ್ಟಾರ್ಗಳೇ ಇಂದಿನ ನಮ್ಮ ಕೋಸ್ಟಲ್ ವುಡ್ ಹೈಲೈಟ್ಸ್. ವಿಸ್ಮಯ್ ವಿನಾಯಕ್ ನಿರ್ದೇಶನದ ರಡ್ಡು ಎಕ್ರೆಯಲ್ಲಿ ಕೋಸ್ಟಲ್ ವುಡ್ ಸ್ಟಾರ್ ಡೈರೆಕ್ಟರ್ ಸೂರಜ್ ಶೆಟ್ಟಿ ಬಣ್ಣ ಹಚ್ಚಿದ್ದಾರೆ. ಹೀಗಾಗಿ ಶೆಟ್ರ ಅಭಿಮಾನಿಗಳಿಗೆ ಚಿತ್ರದ ಬಗ್ಗೆ ಇದ್ದ ಕ್ಯೂರಿಯಾಸಿಟಿ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಇನ್ನು ಸ್ಯಾಂಡಲ್ವುಡ್ ಹಾಗೆ ಟಾಲಿವುಡ್ ನಲ್ಲಿ ಖಳನಾಯಕನಾಗಿ ಮಿಂತಾ ಇರೋ ರಾಜದೀಪಕ್ ಶೆಟ್ಟಿ ರಡ್ಡು ಎಕ್ರೆ ಮೂಲಕ ಕೋಸ್ಟಲ್ ವುಡ್ ಗೆ ಎಂಟ್ರಿ ಕೊಡ್ತಿದ್ದಾರೆ. ಚಿತ್ರದಲ್ಲಿ ಶೆಟ್ರ ಲುಕ್ ನೋಡ್ತಿದ್ರೆ ಚಿತ್ರದಲ್ಲಿ ಏನೋ ಒಂದು ಸೀಕ್ರೆಟ್ ಇದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಯಕ್ಕಸಕ ಮತ್ತು ಪಿಲಿಬೈಲು ಯಮುನಕ್ಕ ಚಿತ್ರದ ಮೂಲಕ ತುಳುವರ ಮನೆ ಮಾತಾಗಿದ್ದ ಸೋನಲ್ ಮೊಂತೇರೊ ಪ್ರಸ್ತುತ ಸ್ಯಾಂಡಲ್ವುಡ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ರೂ ತಾವು ನಡೆದು ಬಂದ ಹಾದಿಯನ್ನು ಮರೆಯದೆ ರಡ್ಡು ಎಕ್ರೆ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇವರೊಂದಿಗೆ ಗಿರ್ಗಿಟ್ ಚಿತ್ರದ ಖಡಕ್ ವಿಲನ್ ರೋಷನ್ ಶೆಟ್ಟಿ ಕೂಡ ರಡ್ಡು ಎಕ್ರೆಯಲ್ಲಿ ಕಾಣಿಸಿಕೊಂಡಿದ್ದು ತುಳು ಪ್ರೇಕ್ಷಕರಿಗೆ ಚಿತ್ರದ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಮೂಡುವಂತೆ ಮಾಡಿದೆ. ಇನ್ನು ಮುಖ್ಯವಾಗಿ ನಿಮ್ಗೊಂದು ವಿಚಾರ ಹೇಳಲೇಬೇಕು. ಈ 4 ಸ್ಟಾರ್ಗಳು ವಿಶೇಷ ಪಾತ್ರದಲ್ಲಿ ಮಿಂಚಿದ್ದು ಇವರ ಪಾತ್ರದಲ್ಲಿ ಒಂದು ತೂಕ, ಒಂದು ಗತ್ತು ಇರುತ್ತೆ ಎನ್ನುವುದನ್ನು ಮರೆಯುವಂತಿಲ್ಲ. ಒಂದು ಚಿತ್ರದಲ್ಲಿ 4 ಮಂದಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂದ್ರೆ ಚಿತ್ರದಲ್ಲಿ ಏನೋ ಒಂದು ವಿಭಿನ್ನತೆ ಇರೋದು ಕನ್ಫರ್ಮ್. ಯುವ ನಿರ್ಮಾಪಕ ಸಂದೇಶ್ ರಾಜ್ ಬಂಗೇರ ಹಾಗೆ ರೋಹನ್ ಕೋಡಿಕಲ್ ನಿರ್ಮಾಣದ ರಡ್ಡು ಎಕ್ರೆ ಈಗಾಗಲೇ ರಿವೀಲ್ ಆದ ಆಕ್ಷನ್ ಟೀಸರ್ ಮೂಲಕ ಸಖತ್ ಸುದ್ದಿಯಾಗ್ತಿದೆ. ಇದು ಜಸ್ಟ್ ಟೀಸರ್ ಅಷ್ಟೇ, ಇನ್ನು ಟ್ರೈಲರ್ ಬಾಕಿ ಇದೆ. ಅದೇ ರೀತಿ ಜನವರಿ 10ರಂದು ತುಳುನಾಡಿನಾದ್ಯಂತ ಚಿತ್ರ ತೆರೆಗೆ ಅಪ್ಪಳಿಸಲಿದೆ. ಇವೆಲ್ಲದರ ಬಗ್ಗೆಯೂ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಇನ್ನಿತರ ಅಪ್ಡೇಟ್ಸ್ಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿ.